ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಪಿತನ ಮತ್ತು ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೆನ್. ಪ್ರಿಯರೇ, ತಮಗೆಲ್ಲರಿಗೂ ಈ ಮುಂಜಾನೆಯ ಶುಭ ಕಾಮನೆಗಳನ್ನು ನಾನು ಕೋರುತ್ತೇನೆ. ಜೀವನದಲ್ಲಿ ಬಹಳಷ್ಟು ವಿಷಯಗಳನ್ನು ನಾವು ಆಲಿಸುತ್ತೇವೆ, ಕೇಳುತ್ತೇವೆ. ಕೆಲವೊಮ್ಮೆ ಬೇಡ ಅಂದರೂ ಕೇಳಲಿಕ್ಕೆ ನಮಗೆ ಸಿಗುತ್ತದೆ, ಕೆಲವೊಮ್ಮೆ ನಾವೇ ಕೇಳಲು ಇಚ್ಛಿಸುತ್ತೇವೆ. ಈ ಲೋಕದ ಹಲವಾರು ವಿಷಯಗಳು, ಮಾಧ್ಯಮದಲ್ಲಿ ಬರುವ ವಿಷಯಗಳು, ಜನರಾಡುವ ಮಾತುಗಳು ನಮಗೆ ಬಹಳಷ್ಟು ಬಾರಿ ಭಯವನ್ನು ಹುಟ್ಟಿಸುತ್ತವೆ, ನಿರಾಶೆಯನ್ನು ತರುತ್ತವೆ. ನಮಗೆ ಜೀವನವೇ ಕೆಲವೊಮ್ಮೆ ಬೇಡ ಅಂತ ಅನಿಸುವ ರೀತಿಯಲ್ಲಿ ಕೆಲವು ವಿಷಯಗಳು ನಮ್ಮ ಕಿವಿಗೆ ಬೀಳುತ್ತವೆ. ಆದರೆ ದೇವರ ವಾಕ್ಯ ಆ ರೀತಿ ಅಲ್ಲ. ದೇವರ ವಾಕ್ಯವು ಎಲ್ಲಿ ಜೀವವಿಲ್ಲವೋ ಅಲ್ಲಿ ಜೀವವನ್ನು ತುಂಬುತ್ತದೆ. ಎಲ್ಲಿ ನಿರಾಶೆ ಇದೆಯೋ ಅಲ್ಲಿ ಒಂದು ರೀತಿಯ ಉಲ್ಲಾಸವನ್ನು ತುಂಬುತ್ತದೆ. ಎಲ್ಲಿ ಅನಾರೋಗ್ಯ ಇದೆಯೋ ಅಲ್ಲಿ ಆರೋಗ್ಯವನ್ನು ತಂದುಕೊಡ್ತದೆ. ಎಲ್ಲಿ ಜಗಳವಿದೆಯೋ, ಕೋಪವಿದೆಯೋ, ದ್ವೇಷವಿದೆಯೋ ಅಲ್ಲೆಲ್ಲ ಶಾಂತಿ, ಸಮಾಧಾನವನ್ನು ತಂದುಕೊಡುತ್ತದೆ. ಏಕೆಂದರೆ ಇದು ದೇವರ ವಾಕ್ಯ. ದೇವರಂದರೆ ಪ್ರೀತಿ. ಅವರ ವಾಕ್ಯ ಕೂಡ ಪ್ರೀತಿಯಿಂದ ತುಂಬಿದ ವಾಕ್ಯವಾಗಿದೆ. ಅದಕ್ಕೆ ನಾವು ಇಬ್ರಿಯರಿಗೆ ಬರೆದ ಪತ್ರ 4ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಓದ್ತೇವೆ, ದೇವರ ವಾಕ್ಯ ಸತ್ಯವಾದುದು, ದೇವರ ವಾಕ್ಯ ಕ್ರಿಯಾಶೀಲವಾದುದು, ದೇವರ ವಾಕ್ಯ ಸಜೀವವಾದುದು. ಆದ್ದರಿಂದ ಪ್ರಿಯರೇ, ನಾವು ಈ ವಾಕ್ಯವನ್ನು ಆಲಿಸೋಣ. ಯೋಹಾನನು ಬರೆದ ಶುಭ ಸಂದೇಶ, ಅಧ್ಯಾಯ 10, ವಾಕ್ಯಗಳು 10 ಮತ್ತು 11. ಇದರಲ್ಲಿ ಯೇಸುಸ್ವಾಮಿ ಹೇಳ್ತಾರೆ, ಕಳ್ಳನು ಬರುವುದು ಕಳ್ಳತನಕ್ಕಾಗಿ, ಕೊಲ್ಲುವುದಕ್ಕಾಗಿ ಮತ್ತು ನಾಶ ಮಾಡುವುದಕ್ಕಾಗಿ. ನಾನು ಬಂದದ್ದಾದರೂ ಜೀವ ನೀಡಲು, ಯಥೇಚ್ಛವಾಗಿ ನೀಡಲು. ನಾನೇ ಉತ್ತಮ ಕುರಿಗಾಹಿ. ಉತ್ತಮ ಕುರಿಗಾಹಿಯು ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನೇ ಕೊಡುತ್ತಾನೆ. ಮಗದೊಮ್ಮೆ ಈ ವಾಕ್ಯವನ್ನು ನಾವು ಆಲಿಸೋಣ. ಯೇಸುಸ್ವಾಮಿ ಇಂತೆನ್ನುತ್ತಾರೆ, ಕಳ್ಳನು ಬರುವುದು ಕಳ್ಳತನಕ್ಕಾಗಿ, ಕೊಲ್ಲುವುದಕ್ಕಾಗಿ ಮತ್ತು ನಾಶ ಮಾಡುವುದಕ್ಕಾಗಿ ಮಾತ್ರ. ನಾನು ಬಂದದ್ದಾದರೂ ಜೀವ ನೀಡಲು, ಯಥೇಚ್ಛವಾಗಿ ನೀಡಲು. ನಾನೇ ಉತ್ತಮ ಕುರಿಗಾಹಿ. ಉತ್ತಮ ಕುರಿಗಾಹಿಯು ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನೇ ಕೊಡುತ್ತಾನೆ. ಹೌದು ಪ್ರಿಯರೇ, ಈ ದುರಾತ್ಮ ಅಥವಾ ಸೈತಾನನೆಂಬ ಈ ದುರಾತ್ಮನು ಏನು ನಮ್ಮಿಂದ ಕದ್ದುಕೊಂಡು ಹೋದನೋ, ಏನು ದೇವರು ನಮಗೆ ಕೊಟ್ಟದನ್ನು ನಮ್ಮಿಂದ ಕಸಿದುಕೊಂಡು ಹೋಗಲು ಪ್ರಯತ್ನಿಸಿದನೋ, ಏನು ನಮ್ಮನ್ನು ನಾಶ ಮಾಡಬೇಕೆಂಬ ಆಲೋಚನೆಯನ್ನು ಇಟ್ಟುಕೊಂಡು ಅದರ ಪ್ರಕಾರ ಮಾನವ ಕುಲದ ಮೇಲೆ ಪ್ರಭಾವ ಬೀರಲು ಪ್ರಯತ್ನಿಸಿದನೋ, ಅದೆಲ್ಲವನ್ನು ಸರಿಪಡಿಸಲು ಯೇಸುಸ್ವಾಮಿ, ವಾಕ್ಯವಾಗಿದ್ದ ಯೇಸುಸ್ವಾಮಿ, ವಾಕ್ಯವಾಗಿ ದೇವರೊಡನೆ ಇದ್ದ ಯೇಸುಸ್ವಾಮಿ ಮನುಜರಾಗಿ ಈ ಧರೆಗೆ ಬಂದರು. ಅದಕ್ಕಾಗಿ ಯೇಸುಸ್ವಾಮಿ ಹೇಳ್ತಾರೆ, ಕಳ್ಳನು ಬರೋದು ಕಳ್ಳತನಕ್ಕಾಗಿ,
ಕೊಲ್ಲುವುದಕ್ಕಾಗಿ, ನಾಶ ಮಾಡುವುದಕ್ಕಾಗಿ. ನಾನು ಬಂದದ್ದಾದರೂ ನಿಮಗೆ ಜೀವವನ್ನು ನೀಡುವುದಕ್ಕೋಸ್ಕರ, ಅದು ಯಥೇಚ್ಛವಾಗಿ ನೀಡುವುದಕ್ಕೋಸ್ಕರ. ಪ್ರಿಯರೇ, ನಮ್ಮ ಜೀವನದಲ್ಲಿ ಯಾವಾಗ ಯೇಸುವಿನ ವಾಕ್ಯಕ್ಕೆ ನಾವು ಬೆಲೆ ಕೊಡುತ್ತೇವೆ, ಯಾವಾಗ ಯೇಸು ನಮಗೋಸ್ಕರ ಮಾಡಿ ಮುಗಿಸಿದ ವಿಷಯಗಳಲ್ಲಿ ನಾವು ವಿಶ್ವಾಸ ಇಡುತ್ತೇವೆ, ಯಾವಾಗ ಸಂಶಯ ಪಡದೆ ಯೇಸು ಸ್ವಾಮಿ ಈ ರೀತಿ ನುಡಿದಿದ್ದಾರೆ, ದೇವರ ವಾಕ್ಯ ಅಂದರೆ ಯೇಸು ಸ್ವಾಮಿಯೇ, ವಾಕ್ಯ ಎಂಬುವರು ಮನುಜರಾದರು, ಆದ್ದರಿಂದ ಆ ವಾಕ್ಯ ಎಲ್ಲ ಯೇಸು ಕ್ರಿಸ್ತರೇ. ಆ ವಾಕ್ಯ ಏನು ಹೇಳ್ತದೆ, ಆ ವಾಕ್ಯದಲ್ಲಿ ನಾನು ಸಂಶಯ ಪಡುವುದಿಲ್ಲ. ಅಥವಾ ಯೇಸುವಿನ ಬಗ್ಗೆ ಶಿಷ್ಯರು ಇರ್ಬೋದು, ಅಥವಾ ಬೈಬಲ್ನಲ್ಲಿ ಏನೆಲ್ಲ ಬರೆದಿದೆಯೋ ಆ ವಾಕ್ಯಗಳನ್ನು ಸಂಶಯ ಪಡದೆ ನಾನು ಸ್ವೀಕರಿಸ್ತೇನೆ ಇರ್ಬೋದು. 4 ಶುಭ ಸಂದೇಶಗಳಿವೆ. ಅದೇ ರೀತಿಯಂಥ ಪೌಲರು ಬರೆದ ಪತ್ರಗಳಿವೆ, ಯೋವಾನನು ಪೇತ್ರನು ಬರೆದ ಪತ್ರ ಇದೆ, ಇಬ್ರಿಯರಿಗೆ ಬರೆದ ಪತ್ರ ಇದೆ, ಪ್ರೇಷಿತರ ಕಾರ್ಯಕಲಾಪಗಳಿವೆ, ಅದೇ ರೀತಿ ಪ್ರಕಟಣೆ ಗ್ರಂಥ ಇದೆ. ಈ ರೀತಿ ಸವಿಸ್ತಾರವಾಗಿರುವ ಈ ಪವಿತ್ರ ಗ್ರಂಥದಲ್ಲಿ, ಬೈಬಲ್ನಲ್ಲಿ ಪ್ರಿಯರೇ, ಯೇಸುವಿನ ಬಗ್ಗೆ ಏನು ಬರೆದಿದೆ, ಯೇಸು ಏನು ನುಡಿದಿದ್ದಾರೆ, ಅಥವಾ ಹಳೆ ಒಡಂಬಡಿಕೆಯಲ್ಲಿ ಆದರೂ ಕೂಡ ಯೇಸು ಬರುವ ಮೊದಲು ದೇವರ ವಾಕ್ಯ ಏನು ಹೇಳಿದೆ, ಆ ಎಲ್ಲ ವಿಷಯಗಳನ್ನು ನಾನು ಸರಿಯಾಗಿ ಅರ್ಥ ಮಾಡಿಕೊಂಡು ಅದನ್ನು ನಾನು ನನ್ನ ಜೀವನಕ್ಕೆ ಮಾರ್ಗದರ್ಶಿಯಾಗಿ ಅಥವಾ ನನಗೆ ಮಾರ್ಗದೀಪವಾಗಿ ನಾನು ಅದನ್ನು ಉಪಯೋಗಿಸಿಕೊಂಡ್ರೆ ಪ್ರಿಯರೇ, ಆ ಯೇಸು ಸ್ವಾಮಿ ಹೇಳಿದ ಪ್ರಕಾರ ನಾನು ಬಂದಿರುವುದಾದರೂ ನಿಮಗೆ ಜೀವ ನೀಡಲು, ಯಥೇಚ್ಛವಾಗಿ ನೀಡಲು, ತುಂಬಿ ತುಳುಕುವ ಪ್ರಮಾಣದಲ್ಲಿ ನೀಡಲು ಎಂದು ಹೇಳಿದಂತೆ ಆ ಜೀವವನ್ನು ನಾವು ನಮ್ಮ ಜೀವನದಲ್ಲಿ ಅನುಭವಿಸಲು ಸಾಧ್ಯವಾಗುತ್ತದೆ. ಮಾತ್ರವಲ್ಲ ಪ್ರಿಯರೇ, ಅದನ್ನು ನಾವು ಪರರಿಗೂ ಹಂಚಲು ಸಾಧ್ಯವಾಗುತ್ತದೆ. ಆದ್ದರಿಂದ ನಮ್ಮ ಜೀವನದಲ್ಲಿ ಪ್ರಿಯರೇ, ನಿರಾಶೆ ಇದೆ ಆದರೆ, ಕಾಯಿಲೆಯಿಂದ ನಾವು ನರಳಾಡ್ತಾ ಇದ್ದೇವೆ ಆದರೆ, ಚಿಂತೆ ಬೇಸರದಿಂದ ತುಂಬಿದ್ದೇವೆ ಆದರೆ, ಯಾವುದಾದ್ರೂ ಸಂಶಯ ನಮ್ಮನ್ನು ಕಾಡ್ತಾ ಇದೆ ಆದರೆ, ಕಾರಣ ಏನಂದರೆ ದೇವರ ವಾಕ್ಯ ಏನು ಹೇಳ್ತಾ ಇದೆ ಎಂಬುದು ನಮಗೆ ಗೊತ್ತಿಲ್ಲ. ಗೊತ್ತಿದೆ, ವಿಶ್ವಾಸವಿಲ್ಲ. ಗೊತ್ತಿದೆ, ಅದನ್ನು ಅಭ್ಯಾಸದ ಬಲದಿಂದ ಕೇಳ್ತೇವೆ, ಬಿಡ್ತೇವೆ. ಗೊತ್ತಿದೆ, ಅದನ್ನು ಜೀವನದಲ್ಲಿ ಅಳವಡಿಸಲಿಲ್ಲ. ಈ ರೀತಿಯಿಂದ ನಾವು ಯೇಸ್ವಾಮಿ ಜೀವ ನೀಡಲು ಬಂದು, ಯಥೇಚ್ಛವಾಗಿ ನೀಡಲು ಬಂದಿದ್ದರೂ ಕೂಡ, ಬಂದು ಆ ಕೆಲಸ ಕಾರ್ಯವನ್ನು ಮುಗಿಸಿ ಪಿತನ ಬಳಿಗೆ ವಾಪಸ್ ಹಿಂತಿರುಗಿದರೂ ಕೂಡ ಅದನ್ನು ನಾನು ಯಾಕೆ ಅನುಭವಿಸ್ತಾ ಇಲ್ಲ ಅಂದರೆ, ವಿಷಯ ಏನಂದರೆ ಆ ವಾಕ್ಯ ಏನು ಹೇಳ್ತದೆ, ಆ ವಾಕ್ಯ ನನ್ನ ಜೀವನದಲ್ಲಿ ನಾನು ಸ್ವೀಕರಿಸಲಿಲ್ಲ. ಅದರಿಂದ ಪ್ರಿಯರೇ, ಹಲವಾರು ಬಾರಿ ಲೋಕದ ಮಾತು, ಲೋಕದ ವಿಷಯಗಳು, ಈ ದುರಾತ್ಮನ ಮುಖಾಂತರ, ಸೈತಾನನ ಮುಖಾಂತರ ಬರುವುದು, ಅವುಗಳೇ ನಮಗೆ ಹೆಚ್ಚು ಪ್ರಭಾವ ನಮ್ಮ ಜೀವನದಲ್ಲಿ ಬೀರುವುದನ್ನು ನಾವು ಕಾಣ್ತೇವೆ. ಆದಿಕಾಂಡದಲ್ಲಿ ನಾವು ನೋಡಿದಾಗೆ ಆದಮ ಹವ್ವನ ಜೀವನದಲ್ಲಿ ಅದೇ ನಡೆಯಿತು. ದೇವರು ಹೇಳಿದ್ದು ವಾಕ್ಯ ಸತ್ಯವಾಕ್ಯ, ಕ್ರಿಯಾತ್ಮಕವಾದ ವಾಕ್ಯ, ಜೀವಂತವಾದ ವಾಕ್ಯ. ಆ ವಾಕ್ಯವನ್ನು ಅವರು ಬದಿಗಿಟ್ಟು ಸೈತಾನನು ಹೇಳಿದ ಆ ಸುಳ್ಳು ವಾಕ್ಯವನ್ನು ಸ್ವೀಕರಿಸಿ ಏನಾಯಿತು ನಮಗೆಲ್ಲ ಚೆನ್ನಾಗಿ ತಿಳಿದಿದೆ. ಆದರೆ ನಾವು ದೇವರು ಅವರು ನಮ್ಮ ಮೇಲಿನ ಪ್ರೀತಿಯನ್ನು ಹಿಂತೆಗೆಯಲಿಲ್ಲ. ಆ ಪ್ರೀತಿಯನ್ನು ಯೇಸು ಕ್ರಿಸ್ತರ ಮುಖಾಂತರ ನಮ್ಮ ಮೇಲೆ ಅವರು ಪುನಃ ನಮ್ಮ ಮೇಲೆ ಅವರು ತೋರಿಸಿದರು. ಈಗ ದೇವರು ನಮಗೆ ಕೊಟ್ಟ ಪವಿತ್ರಾತ್ಮರ ಮುಖಾಂತರ ತಂದೆ ದೇವರ ಪ್ರೀತಿಯನ್ನು ನಾವು ನಮ್ಮ ಜೀವನದಲ್ಲಿ ಅವರು ಧಾರಾಳವಾಗಿ ಸುರಿಸಿದ್ದಾರೆ. ಆದರೆ ನಾವು ಯಾವಾಗ ಈ ದೇವರ ವಾಕ್ಯಕ್ಕೆ ಕಿವಿ ಕೊಡುವುದಿಲ್ಲ, ವಾಕ್ಯವನ್ನು ನಾವು ಬಹಳ ಒಂದು ಆಸಕ್ತಿಯಿಂದ ಅದನ್ನು ನಾವು ಧ್ಯಾನಿಸುವುದಿಲ್ಲ, ಆ ವಾಕ್ಯದಲ್ಲಿ ಈ ದೇವರು ಏನು ಹೇಳಲು ಇಚ್ಛಿಸುತ್ತಾರೆ, ಯೇಸು ಏನು ಹೇಳಲು ಇಚ್ಛಿಸುತ್ತಾರೆ, ದೇವರು ಯೋಜನೆ ಏನು, ಯೇಸು ನನಗೋಸ್ಕರ ಏನು ಮಾಡಿ ಮುಗಿಸಿದ್ದಾರೆ, ಎಲ್ಲ ವಿಷಯಗಳನ್ನು ವಾಕ್ಯದ ಮುಖಾಂತರ ನಾನು ಅರ್ಥ ಮಾಡಿಕೊಳ್ಳಲು ಹೋಗದೇ ಇದ್ದಾಗ ಆ ಯೇಸು ಸ್ವಾಮಿ ನನಗೆ ಕೊಟ್ಟ ತುಂಬಿ ತುಳುಕುವ ಪ್ರಮಾಣದ ಯಥೇಚ್ಛವಾಗಿ ನೀಡಿದ ಜೀವವನ್ನು ಅನುಭವಿಸಲು ನನಗೆ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಪ್ರಿಯರೇ, ನಾವು ಯಾವಾಗಲೂ ಅರ್ಥ ಮಾಡಿಕೊಳ್ಳಬೇಕು, ದೇವರ ವಾಕ್ಯ ಜೀವ ಕೊಡುವಂಥದ್ದು. ಅದಕ್ಕೆ ವಿರೋಧವಾಗಿರುವ ಎಲ್ಲ ವಾಕ್ಯಗಳು, ಎಲ್ಲ ವಿಷಯಗಳು ನಮ್ಮನ್ನು
ದೇವರಿಂದ ದೂರ ಮಾಡುವಂಥವುಗಳು. ಒಂದು ಸಣ್ಣ ಉದಾಹರಣೆ ನಾನು ಕೊಡುವುದಾದರೆ ಪ್ರಿಯರೇ, ನಾವು ನೋಡ್ತೇವೆ ಕಾಯಿಲೆ ಬಂದಾಗ ನಾವು ನೋಡ್ತೇವೆ ದೇವರೇ ನನ್ನನ್ನು ಗುಣಪಡಿಸಿ, ದೇವರು ನನ್ನನ್ನು ಗುಣಪಡಿಸುತ್ತಾರೆ ಎಂಬ ವಿಶ್ವಾಸ ನನಗೆ ಇದೆ ಎಂದು ನಾವು ಹೇಳ್ತೇವೆ. ಅಥವಾ ಕೆಲವೊಮ್ಮೆ ಈ ಕಾಯಿಲೆ ದೇವರು ಕೊಟ್ಟದ್ದು ಅನುಭವಿಸ್ತೇನೆ, ಅದನ್ನು ಅನುಭವಿಸಬೇಕಾದ ಕೃಪೆಯನ್ನು ಕೊಡಿ ದೇವರೇ ಅಂತ ಹೇಳ್ತೇವೆ. ಆದರೆ ದೇವರ ವಾಕ್ಯ ಏನು ಹೇಳ್ತದೆ? ದೇವರ ವಾಕ್ಯ ಹೇಳ್ತದೆ ಪ್ರಿಯರೇ, ಯೇಸು ಸ್ವಾಮಿ ನಮ್ಮನ್ನು ತಮ್ಮ ಗಾಯಗಳಿಂದ ಗುಣಪಡಿಸಿದ್ದಾರೆ ಅಂತ. ಪೇತ್ರನು ಬರೆದ ಪತ್ರ 1ನೇ ಪತ್ರ 2ನೇ ಅಧ್ಯಾಯ 24ನೇ ವಾಕ್ಯ, ಯೇಸು ಸ್ವಾಮಿ ತಮ್ಮ ಗಾಯಗಳಿಂದ ನಮ್ಮನ್ನು ಗುಣಪಡಿಸಿದ್ದಾರೆ ಅಂತ ದೇವರ ವಾಕ್ಯ ಹೇಳ್ತದೆ. ಆದ್ದರಿಂದ ಇನ್ನು ಮುಂದೆ ಗುಣಪಡಿಸುವ ವಿಷಯ ಇಲ್ಲ. ಕಾಯಿಲೆ ಇರಬಹುದು, ಆದರೆ ನನ್ನ ವಿಶ್ವಾಸ ವಾಕ್ಯದ ಮೇಲೆ ಇದ್ದುಕೊಂಡು ಯೇಸು ಸ್ವಾಮಿ ಅವರ ಗಾಯಗಳಿಂದ ನನ್ನನ್ನು ಗುಣಪಡಿಸಿದ್ದಾರೆ. ಇದು 2000 ವರ್ಷಗಳ ಹಿಂದೆ ನಡೆದು ಹೋದ ವಿಷಯ. ಈಗ ನಾನು ಆ ವಾಕ್ಯವನ್ನು ವಿಶ್ವಾಸಿಸಿದಾಗ ಹೌದು, ಯಾವುದೇ ರೀತಿಯ ರಿಪೋರ್ಟ್ ನನ್ನ ಆರೋಗ್ಯದ ಮೇಲೆ ವಿಷಯವಾಗಿ ಯಾವುದೇ ರೀತಿಯ ರಿಪೋರ್ಟ್ ಬರ್ಬೋದು, ಆದರೆ ಆ ರಿಪೋರ್ಟು ನಾನು ನಂಬುವುದಿಲ್ಲ. ಈ ದೇವರ ವಾಕ್ಯದಲ್ಲಿ ಏನು ರಿಪೋರ್ಟ್ ಬರೆದಿದೆ, ನೀನು ಗುಣ ಹೊಂದಿದ್ದಿ. ಆವಾಗ ನಾನು ಪ್ರಿಯರೇ, ಈ ವಾಕ್ಯವು ಸತ್ಯ ಎಂದು ಹೇಳಿದಾಗ ನಾನು ಅದನ್ನು ಇನ್ನೂ ಗುಣ ಆಗುವುದನ್ನು ನೋಡುವುದಲ್ಲ, ನಾನು ಗುಣವಾಗಿಯೇ ಇದ್ದೇನೆ ಎಂಬ ವಿಷಯವು ನನಗೆ ಸ್ಪಷ್ಟವಾಗಿ ತಿಳಿಯುತ್ತದೆ. ನಾನು ಆರೋಗ್ಯವಾಗಿಯೇ ಇದ್ದೇನೆ. ಇದು ಕೇವಲ ಕಾಯಿಲೆ ಎಂಬುದೊಂದು ಬಾಹ್ಯ ಗುರುತಾಗಿ ಬಂದಿರ್ಬೋದು, ಆದರೆ ನಾನು ಈವಾಗಲೇ ಗುಣ ಹೊಂದಿದ್ದವನು. ಯಾಕೆಂದರೆ ಯೇಸು ಸ್ವಾಮಿ ನನಗೆ 2000 ವರ್ಷಗಳ ಹಿಂದೆ ಅವರ ಗಾಯಗಳಿಂದ ಗುಣಪಡಿಸಿದ್ದಾರೆ. ಆದ್ದರಿಂದ ಈ ವಿಷಯವನ್ನು ನಾವು ಹೌದು, ಈ ವಾಕ್ಯ ನಾನು ವಿಶ್ವಾಸಿಸ್ತೇನೆ, ಇದನ್ನು ನಾನು ನುಡಿತೇನೆ ಅಂದರೆ ಸಾಲದು. ಆ ವಾಕ್ಯ ನನ್ನಲ್ಲಿ ನೆರವೇರಿದೆ ಎಂಬ ವಿಶ್ವಾಸ ನನ್ನಲ್ಲಿರಬೇಕು. ಇನ್ನೂ ಹೇಳಿದ ಮೇಲೆ ನೆರವೇರುವುದಲ್ಲ. ಆ ವಾಕ್ಯವನ್ನು ನಾನು ನುಡಿತಾ ಇದ್ದೇನೆ ಅದರಿಂದ ಆಗುವುದಲ್ಲ. ಅಲ್ಲ ಪ್ರಿಯರೇ, ಇದು ನನ್ನಲ್ಲಿ ನೆರವೇರಿ ಆಗಿದೆ. ನಾನು ಮೊದಲೇ ಗುಣ ಹೊಂದಿದವನು. ಈ ಕಾಯಿಲೆ ಏನೇ ಇರಬಹುದು, ಅದು ನನಗೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಾನು ಗುಣ ಹೊಂದಿದ ವ್ಯಕ್ತಿ. ಯಾಕೆಂದರೆ ವಾಕ್ಯ ಆ ರೀತಿ ಹೇಳ್ತದೆ. ಇದು ನನ್ನ ಜೀವನದಲ್ಲಿ ನಾನು ಬಹಳಷ್ಟು ಅನುಭವಿಸಿದ್ದೇನೆ ಪ್ರಿಯರೇ. ಆದ್ದರಿಂದ ಯಾವಾಗಲೂ ನಾವು ನೆನಪಿಡೋಣ, ತಂದೆ ದೇವರು ಯೇಸು ಕ್ರಿಸ್ತರ ಮುಖಾಂತರ ನಮಗೆ ಏನೆಲ್ಲವನ್ನೂ ದಯಪಾಲಿಸಿದ್ದಾರೆ. ಶಾಪತಾಪಗಳು, ಗಲಾತ್ಯದವರಿಗೆ ಬರೆದ ಪತ್ರ 3ನೇ ಅಧ್ಯಾಯ 13ನೇ ವಾಕ್ಯ ತೆರೆದು ನೋಡಿ. ಅಲ್ಲಿ ಹೇಳಿದೆ, ಶಿಲುಬೆಗೆ ತೂಗು ಹಾಕಲ್ಪಟ್ಟ ಪ್ರತಿಯೊಬ್ಬನು ಶಾಪಗ್ರಸ್ತನು. ಆದ್ದರಿಂದ ಯೇಸು ಸ್ವಾಮಿ ನಮ್ಮ ಪಾಪಗಳಿಗೋಸ್ಕರ ಶಿಲುಬೆಗೆ ತೂಗು ಹಾಕಲ್ಪಟ್ಟರು. ಹಾಗೆ ಧರ್ಮಶಾಸ್ತ್ರದಲ್ಲಿ ಲಿಖಿತವಾದ ಎಲ್ಲ ಶಾಪತಾಪಗಳಿಂದ ನಮ್ಮನ್ನು ಅವರು ಬಿಡುಗಡೆ ಮಾಡಿದರು. ಶಾಪಗಳಿಂದ ಬಿಡುಗಡೆ ನಮಗೆ ಸಿಕ್ಕಿದೆ, ಸುಮ್ಮನೆ ಸಿಗಲಿಲ್ಲ. ಯೇಸು ಸ್ವಾಮಿ ಆ ಶಾಪತಾಪಗಳನ್ನು ಅವರ ಮೇಲೆ ಹೊತ್ತುಕೊಂಡು ಅದರಿಂದ ನಮಗೆ ದೊರಕಿದೆ. ಇನ್ನು ಮುಂದೆ ಪುನಃ ನಾವು ಶಾಪ ಇರ್ಬೋದು ಅಂತ ಆಲೋಚನೆ ಮಾಡ್ತೇವೆ, ಆದರೆ ನಾವು ದೇವರನ್ನೇ ಸುಳ್ಳುಗಾರನನ್ನಾಗಿ ಮಾಡ್ತೇವೆ. ದೇವರ ವಾಕ್ಯ ಎಂಬುದು ಸುಳ್ಳು ವಿಷಯಗಳನ್ನು ಬರೆದ ಪುಸ್ತಕ ಎಂದು ನಾವು ಹೇಳಿದಾಗೆ ಇದೇ ನಾನು ಮಾಡುವ ತಪ್ಪು. ಅಹಂಕಾರ, ನನ್ನ ಅಹಂಕಾರ ಏನಂದರೆ ವಾಕ್ಯ ಈ ರೀತಿ ಹೇಳ್ತದೆ, ನಾನು ನಂಬುವುದಿಲ್ಲ, ಇದೇ ದೊಡ್ಡ ಅಹಂಕಾರ. ವೈದ್ಯರು, ಈ ಲೋಕವು ಏನು ಹೇಳ್ತದೆ ಅದನ್ನು ನಂಬ್ತೇನೆ, ವಾಕ್ಯ ಏನು ಹೇಳ್ತದೆ ನಂಬುವುದಿಲ್ಲ, ಇದೇ ದೊಡ್ಡ ಅಹಂಕಾರ, ದುರಹಂಕಾರ. ತಿಳಿಯದೇ ಇರುವಾಗ ನಾನು ಆ ರೀತಿ ಮಾಡಿದ್ದು ಪರವಾಗಿಲ್ಲ ಪ್ರಿಯರೇ. ವಾಕ್ಯ ತಿಳಿದ ಮೇಲೆ, ಯಾರು ಬೋಧಿಸಿದನ್ನು ಆಲಿಸಿದ ಮೇಲೆ, ಯಾರು ಧ್ಯಾನಕೂಟದಲ್ಲಿ ಭಾಗವಹಿಸಿ ಈ ವಿಷಯವನ್ನು ತಿಳಿದುಕೊಂಡ ಮೇಲೂ ಕೂಡ ಸಂಶಯ ಪಡ್ತೇನೆ. ಆದರೆ ನಾನು ದೇವರನ್ನೇ ಸುಳ್ಳುಗಾರನನ್ನಾಗಿ ಮಾಡ್ತೇನೆ. ಅದು ಸಾಧ್ಯವಿಲ್ಲ ಪ್ರಿಯರೇ. ಆದರೆ ನನ್ನ ರೀತಿಯಲ್ಲಿ ದೇವರು ಸುಳ್ಳುಗಾರನಾದ. ಯಾಕೆ? ಅವರು ಹೇಳಿದ ವಾಕ್ಯದಲ್ಲಿ ವಿಶ್ವಾಸ ಇಲ್ಲ, ಅದು ಸುಳ್ಳಂತ ನಾನು ಬಾಯಲ್ಲಿ ನುಡಿಯದಿದ್ದರೂ ನನ್ನ ವಿಶ್ವಾಸ, ನಾನು ಯಾವ ರೀತಿ ವಾಕ್ಯಕ್ಕೆ ಸ್ಪಂದಿಸ್ತೇನೆ ಅದರ ಮೇಲೆ ಹೊಂದಿಕೊಂಡು ಉಂಟು. ನಾನು ದೇವರ ವಾಕ್ಯವನ್ನು ಸತ್ಯವಾಗಿ ಮನಗಾಣುತ್ತೇನೋ ಅಥವಾ ಸುಳ್ಳಾಗಿ ಪರಿಗಣಿಸುತ್ತೇನೋ ಎಂಬುದಾಗಿ. ಆದ್ದರಿಂದ ಪ್ರಿಯರೇ, ದೇವರ ವಾಕ್ಯ ಹೇಳಿದ ಹಾಗೆ ಯೋಹಾನನ ಶುಭ ಸಂದೇಶ 10ನೇ ಅಧ್ಯಾಯ 10ನೇ ವಾಕ್ಯ 11ನೇ ವಾಕ್ಯ, ಕಳ್ಳನು ಬರುವುದು ಕಳ್ಳತನಕ್ಕಾಗಿ, ನಾಶ ಮಾಡುವುದಕ್ಕಾಗಿ, ಕೊಲೆ ಮಾಡುವುದಕ್ಕಾಗಿ. ಆದರೆ ನಾನು ಬಂದಿರುವುದಾದರೂ ನಿಮಗೆ ಜೀವವನ್ನು ಕೊಡಲು, ಯಥೇಚ್ಛವಾಗಿ ನೀಡಲು. ಅದನ್ನು ಯೇಸು ಸ್ವಾಮಿ ಕೊಟ್ಟಾಗಿದೆ. ಅದು ನಮಗೆ ಕೊಟ್ಟ ಹಾಗಿದೆ. ಪ್ರತಿಯೊಂದು ವಿಷಯವನ್ನು ಯೇಸು ಸ್ವಾಮಿ ಮಾಡಿ ಮುಗಿಸಿದ್ದಾರೆ. ನಾನು ಅದರಲ್ಲಿ ವಿಶ್ವಾಸ ಇಡುವುದು ನನ್ನ ಕರ್ತವ್ಯವಾಗಿದೆ ಪ್ರಿಯರೇ. ಆದ್ದರಿಂದ ಯೇಸು ಸ್ವಾಮಿ ಈ ಲೋಕದಲ್ಲಿ ಇದ್ದರೆ ನಾನು ಅವರನ್ನು ಭೇಟಿ ಆಗ್ತಿದ್ದೆ,
ನನಗೆ ಸಮಸ್ಯೆಗಳನ್ನು ಹೇಳ್ತಿದ್ದೆ, ಪರಿಹಾರ ಪಡೆಯುತ್ತಿದ್ದೆ ಅಂತ ಎಣಿಸಬೇಡಿ. ಈ ಸ್ವಾಮಿ ಈ ಲೋಕದಲ್ಲಿ ಆ 33 ವರ್ಷಗಳು ಇರುವಾಗ ಏನೆಲ್ಲ ಮಾಡಿದ್ರು, ಅದರಲ್ಲಿ ಪ್ರತ್ಯೇಕವಾಗಿ 3 ವರ್ಷ ಬಹಿರಂಗವಾಗಿ ಅವರು ಜೀವಿಸುವಾಗ ಏನು ಮಾಡಿದ್ರು ಅದಕ್ಕಿಂತ ಮಿಗಿಲಾಗಿ ಈಗ ಅವರು ನಮ್ಮ ಜೀವನದಲ್ಲಿ ಮಾಡಿದ್ದಾರೆ. ಯಾಕೆಂದರೆ ಅವರೆಲ್ಲ ಮಾಡಿ ಮುಗಿಸಿದ ವಿಷಯಗಳನ್ನು ವಿಶ್ವಾಸಿಸುವುದು ನನ್ನ ಕರ್ತವ್ಯ ಮಾತ್ರವಲ್ಲ, ನಾನು ಕೂಡ ಇನ್ನೊಬ್ಬರಿಗೆ ಜೀವ ಕೊಡುವ ವ್ಯಕ್ತಿಯಾಗಿರಲು ಸಾಧ್ಯ. ಯಾವಾಗ ಯೇಸು ಸ್ವಾಮಿಯ ವಾಕ್ಯದಲ್ಲಿ ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ವಿಶ್ವಾಸಿಸಿದವನಿಗೆ ಎಲ್ಲವೂ ಸಾಧ್ಯ. ವಿಶ್ವಾಸಿಸುವವನು ದೆವ್ವಗಳನ್ನು ಓಡಿಸುವರು, ರೋಗಪೀಡಿತರನ್ನು ಗುಣಪಡಿಸುವರು. ಅದೇ ರೀತಿ ವಿಶ್ವಾಸಿಸುವವನು ಅನ್ಯ ಭಾಷೆಯಲ್ಲಿ ಮಾತನಾಡುವವನು, ಈ ರೀತಿ ಎಲ್ಲ ವಿಷಯಗಳನ್ನು ಪವಿತ್ರ ಗ್ರಂಥದಲ್ಲಿ ಬರೆಯಲಾಗಿದೆ. ಯೇಸುವಾಮಿಯಲ್ಲಿ ವಿಶ್ವಾಸ ಅಂದರೆ ಪ್ರಿಯರೇ, ಯೇಸುವೆ ಯೇಸುವೆ ಅಂತ ಹೇಳಿದರೆ ಸಾಲದು, ಆದರೆ ತಂದೆಯ ಚಿತ್ತವನ್ನು ನೆರವೇರಿಸುವುದು ಅದು ಮುಖ್ಯ. ಅದು ನಮ್ಮ ಬೈಬಲ್ನಲ್ಲಿ ಬರೆದಿದೆ. ಆದ್ದರಿಂದ ತಂದೆಯ ಚಿತ್ತ ಏನು? ಯೇಸುಸ್ವಾಮಿಯಲ್ಲಿ ನಾವು ವಿಶ್ವಾಸ ಇಡುವುದು, ಅವರ ವಾಕ್ಯವನ್ನು ನಾವು ಜೀವನದಲ್ಲಿ ಪಾಲಿಸುವುದು. ಅದಕ್ಕೆ ಯೇಸುಸ್ವಾಮಿ ಸ್ನಾನದೀಕ್ಷೆ ಪಡೆದಾಗ ತಂದೆ ದೇವರ ಇಂದ ಬಂದ ವಾಣಿ ಏನೆಂದು ಹೇಳಿತು? ಈತನು ನನ್ನ ಪುತ್ರನು, ನನಗೆ ಪರಮ ಪ್ರಿಯನು, ನನ್ನ ಮೆಚ್ಚುಗೆಗೆ ಪಾತ್ರನು, ಆತನಿಗೆ ನೀವು ಕಿವಿಗೊಡಿ ಅಂತ ದೇವರ ವಾಕ್ಯ ಕೇಳಿ ಬಂತು. ಅದೇ ರೀತಿ ಯೇಸುಸ್ವಾಮಿ ಬೋಧನೆ ಮಾಡಿದ ಮೇಲೆ ಹಲವಾರು ಬಾರಿ ಹೇಳಿದ್ದುಂಟು, ಇದ್ದವನು ಕೇಳಿಸಿಕೊಳ್ಳಲಿ, ಕಿವಿಯುಳ್ಳವನು ಕೇಳಿಸಿಕೊಳ್ಳಲಿ. ಪ್ರತಿಯೊಬ್ಬರಿಗೆ 2 ಕಿವಿ ಅಲ್ಲಿ ಇತ್ತು, ಯಾರು ಕಿವಿ ಇಲ್ಲದವನು ಇರಲಿಲ್ಲ. ಆದರೆ ನನ್ನ ವಾಕ್ಯವನ್ನು ಕೇಳಬೇಕಾದ್ರೆ ಅದರಲ್ಲಿ ವಿಶ್ವಾಸ ಇರಬೇಕು, ಆಸಕ್ತಿ ಇರಬೇಕು. ಅವಂಥವನು ಮಾತ್ರ ಕೇಳ್ತಾನೆ. ಕೇಳಿದ್ರೆ ಸಾಲದು, ಕೇಳಿಸಿಕೊಳ್ಳಬೇಕು. ಆ ಸಂದೇಶವನ್ನು ನಾವು ಸ್ವೀಕರಿಸಬೇಕು. ಅದರಲ್ಲಿ ಏನು ಸಂಶಯ ಇದ್ದರೆ ಅದರ ವಿವರಣೆಯನ್ನು ನಾನು ಅರಿಯಲು ಪ್ರಯತ್ನಿಸಬೇಕು. ಶಿಷ್ಯರು ಯೇಸುಸ್ವಾಮಿ ಸಾಮತಿಗಳನ್ನು ನುಡಿದ ಮೇಲೆ ಅವರು ಈ ಸಾಮತಿ ಅರ್ಥ ಏನು ಎಂದು ಕೇಳಲು ಬಂದರು ಪ್ರಿಯರೇ. ಆದ್ದರಿಂದ ಅವರಿಗೆ ಸ್ವರ್ಗ ಸಾಮ್ರಾಜ್ಯದ ರಹಸ್ಯಗಳನ್ನು ಅರಿಯುವ ಸೌಭಾಗ್ಯ ಲಭಿಸಿತು. ನಾವು ಈ ಲೋಕದ ವಿಷಯಗಳು ನಮಗೆ ಅರ್ಥವಾಗದೇ ಇದ್ದರೆ ಅಲ್ಲಿ ಓಡ್ತೇವೆ, ಫೋನ್ ಮಾಡ್ತೇವೆ, ಏನವರು ಹೇಳಿದರು, ನ್ಯೂಸಲ್ಲಿ ಏನು ಬಂತು, ಅವರು ಏನೋ ಹೇಳಿದರು, ನನಗೆ ಅರ್ಥ ಆಗಲಿಲ್ಲ. ಈ ರೀತಿ ಅದನ್ನು ಅರ್ಥಪಡಿಸಿಕೊಳ್ಳಲು ನಾವು ಪ್ರಯತ್ನಿಸುತ್ತೇವೆ. ಅದೇ ರೀತಿ ದೇವರ ವಾಕ್ಯ ಯಾವುದಾದ್ರೂ ನನಗೆ ಅರಿಯದೇ ಹೋದಾಗ, ಅದರ ಅರ್ಥ ತಿಳಿಯದೇ ಹೋದಾಗ ನಾನು ಅದನ್ನು ಅರಿಯಲು ಪ್ರಯತ್ನಿಸುತ್ತೇನೋ, ಈ ಇದನ್ನು ನಾನು ಇವತ್ತು ಗಂಭೀರವಾಗಿ ಕೇಳಬೇಕಾಗಿದೆ ಪ್ರಿಯರೇ. ಆದ್ದರಿಂದ ದುರಾತ್ಮ ಸೈತಾನ ನಮ್ಮನ್ನು ನಾಶ ಮಾಡಲು ಪ್ರಯತ್ನಿಸಿರಬಹುದು, ಆದರೆ ದೇವರು ಯೇಸುಕ್ರಿಸ್ತರ ಮುಖಾಂತರ ಅವರನ್ನು ಸೋಲಿಸಿದ್ದಾರೆ. ಯೇಸುಕ್ರಿಸ್ತ ತಮ್ಮ ಮರಣದ ಮುಖಾಂತರ ಸೈತಾನನನ್ನು ಸೋಲಿಸಿ ನಮಗೆ ಜಯವನ್ನು ದೊರಕಿಸಿಕೊಟ್ಟಿದ್ದಾರೆ. ಈಗ ನಮ್ಮ ಕರ್ತವ್ಯ ಯೇಸುವಿನಲ್ಲಿ ವಿಶ್ವಾಸ ಇಡುವುದು, ಅವರು ಯಥೇಚ್ಛವಾಗಿ ನೀಡಿದ ಜೀವನವನ್ನು ಅನುಭವಿಸುವುದು, ಅವರು ಮಾಡಿ ಮುಗಿಸಿದ ವಿಷಯಗಳನ್ನು ಸ್ವಲ್ಪವೂ ಸಂಶಯ ಪಡದೆ ನನ್ನಲ್ಲಿ ನೆರವೇರಿವೆ ಎಂಬುದಾಗಿ ವಿಶ್ವಾಸಿಸುವುದು ಮತ್ತು ದೇವರಿಗೆ ಸ್ತೋತ್ರ ಸಲ್ಲಿಸುವುದು. ಅದಕ್ಕಾಗಿ ಇದೇ ನನ್ನ ಕರ್ತವ್ಯ. ನಾನು ಇವಾಗ ವಿಶ್ವಾಸಿಸುವುದು ಬಹಳ ಮುಖ್ಯ. ಆದರೂ ಕೂಡ ಇವಾಗಲ್ಲ ಅದು ನೆರವೇರುವುದು, ಅದು ನೆರವೇರಿ ಆಗಿದೆ. ಅದನ್ನು ನಾನು ಇಲ್ಲಿ ನನ್ನ ವಿಶ್ವಾಸದ ಮುಖಾಂತರ ವ್ಯಕ್ತಪಡಿಸುವುದು ಮಾತ್ರ ಬಿಟ್ಟರೆ, ಈಗ ನಾನು ವಾಕ್ಯ ಹೇಳಿದ್ರಿಂದ ಅದು ನೆರವೇರ್ತದೆ, ಈಗ ಅದು ನೆರವೇರುವುದು ಇನ್ನೊಬ್ಬರು ಪ್ರಾರ್ಥನೆ ಮಾಡಿದ್ರಿಂದ ನೆರವೇರುವುದಲ್ಲ. ನಾನು ಅದನ್ನು ನಂಬಿದರೆ ನಾನು ಅದನ್ನು ಪಡೆದು ಆಗಿದೆ ಎಂಬ ವಿಷಯವು ನನಗೆ ಸ್ಪಷ್ಟವಾಗ್ತದೆ. ಆದ್ದರಿಂದ ಪ್ರಿಯರೇ, ಯೇಸುಸ್ವಾಮಿ ನಮ್ಮನ್ನು ಎಲ್ಲ ರೋಗಗಳಿಂದ ಗುಣಪಡಿಸಿದ್ದಾರೆ, ಶಾಪ ತಾಪಗಳಿಂದ ಬಿಡುಗಡೆ ಕೊಟ್ಟಿದ್ದಾರೆ, ನಮ್ಮ ಪಾಪಗಳಿಗಾಗಿ ಕ್ಷಮೆಯನ್ನು ಅವರು ನಮಗೆ ದೊರಕುವಂತೆ ಮಾಡಿದ್ದಾರೆ, ನಮ್ಮನ್ನು ನಿತ್ಯ ಮರಣದಿಂದ ಪಾರು ಮಾಡಿದ್ದಾರೆ, ಸೈತಾನನ ಬಂಧನದಿಂದ ಬಿಡುಗಡೆ ಕೊಟ್ಟಿದ್ದಾರೆ. ಅದೇ ರೀತಿ ದೇವರ ಮುಂದೆ ನಾವು ನೀತಿವಂತರಾಗಂತೆ ಮಾಡಿದ್ದಾರೆ, ಅದೇ ರೀತಿ ನಾವು ದೇವರ ಮಕ್ಕಳಾಗುವಂತೆ ಮಾಡಿದ್ದಾರೆ. ಅದೇ ರೀತಿ ಎಫೆಸಿಯದವರಿಗೆ ಬರೆದ ಪತ್ರ 1ನೇ ಅಧ್ಯಾಯ 3ನೇ ವಾಕ್ಯದಿಂದ ನಾವು ನೋಡುವುದಾದರೆ, ಯೇಸು ಕ್ರಿಸ್ತರ ಮುಖಾಂತರ ತಂದೆ ದೇವರು ನಮ್ಮನ್ನು ಎಲ್ಲ ಆಶೀರ್ವಾದಗಳಿಂದ ತುಂಬಿದ್ದಾರೆ, ಆಧ್ಯಾತ್ಮಿಕ ಆಶೀರ್ವಾದಗಳಿಂದ ವರಪ್ರಸಾದಗಳಿಂದ ತುಂಬಿದ್ದಾರೆ, ಪ್ರತಿಯೊಂದನ್ನು ಮಾಡಿ ಮುಗಿಸಿದ್ದಾರೆ. ಈ ವಿಷಯಗಳನ್ನು ನಾವು ಮನದಟ್ಟು ಮಾಡಿಕೊಳ್ಳೋಣ, ನಾವು ವಿಶ್ವಾಸಿಸೋಣ. ಈ ಮುಖಾಂತರ ಯೇಸುಸ್ವಾಮಿ ಯಥೇಚ್ಛವಾಗಿ ನಮಗೆ ನೀಡಿದ ಜೀವವನ್ನು ನಾವು ಅನುಭವಿಸೋಣ, ಪರರಿಗೂ ಹಂಚೋಣ. ಎಲ್ಲರೂ ಕಣ್ಣು ಮುಚ್ಚಿ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ತಂದೆ ದೇವರೇ, ನೀವು ನಮ್ಮನ್ನು ಎಷ್ಟಾಗಿ ಪ್ರೀತಿಸಿದ್ದೀರಿ ಅಂದರೆ ನಿಮ್ಮ ಏಕೈಕ ಪುತ್ರನನ್ನೇ ನಮಗಾಗಿ ದಾರಿ ಎರೆದಿರಿ. ಅದೇ ರೀತಿ ಅವರ ಮುಖಾಂತರ ಇಡೀ ಮಾನವ ಕುಲವು ಈ ಸ್ವರ್ಗೀಯ
ಸೌಭಾಗ್ಯವನ್ನು ಪಡೆಯಬೇಕು, ನಿತ್ಯ ಜೀವವನ್ನು ಪಡೆಯಬೇಕು ಎಂಬ ಒಂದೇ ಒಂದು ಉದ್ದೇಶ ನಿಮ್ಮದಾಗಿದೆ. ಈ ಉದ್ದೇಶವು ನಮ್ಮಲ್ಲಿ ಅದೇ ರೀತಿ ಇಡೀ ಮಾನವ ಕುಲದ ಮೇಲೆ ಪರಿಣಾಮ ಬೀರಿದ್ದಕ್ಕಾಗಿ, ಇಡೀ ಮಾನವ ಜನಾಂಗದಲ್ಲಿ ಈ ವಿಷಯವು ಜಾರಿಗೆ ಬಂದುದಕ್ಕಾಗಿ ನಾವು ನಿಮಗೆ ಕೃತಜ್ಞತಾ ಸ್ತೋತ್ರ ಹಾಗೂ ವಂದನೆಯನ್ನು ಸಲ್ಲಿಸುತ್ತೇವೆ. ಆಮೇನ್, ಆಮೇನ್, ಆಮೇನ್.